ಎಲ್ರಿಗೂ ನಮಸ್ಕಾರ. ಪುತ್ತೂರಿನ ಎಲ್ಲ ಪತ್ರಿಕಾ ರಂಗದ ಸ್ನೇಹಿತರಿಗೆ SVG ಸೆಂಟರ್ ಆಫ್ ಎಕ್ಸಲೆನ್ಸ್ ಪುತ್ತೂರಿನ ಇನ್ಸ್ಪಿರೇಷನ್ PU ಕಾಲೇಜ್ ವತಿಯಿಂದ ನಮಸ್ಕಾರ. ಇದೇ 22ನೇ ತಾರೀಕು ಶನಿವಾರ ಸಂಜೆ 3 ಗಂಟೆಗೆ ಪುತ್ತೂರಿನ ಇನ್ಸ್ಪಿರೇಷನ್ PU ಕಾಲೇಜಿನಲ್ಲಿ ಪರಂಪರೆ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. SVG ಎಜುಕೇಷನಲ್ ಟ್ರಸ್ಟ್ ಅನ್ನುವಂಥದ್ದು ಮೈಸೂರಿನ ಒಂದು ಟ್ರಸ್ಟು. ನಾವು 10 ವರ್ಷದಿಂದ ಮೈಸೂರಿನಲ್ಲಿ ಒಂದು PU ಕಾಲೇಜನ್ನು ಶುರು ಮಾಡಿ ಈಗ ಈ ವರ್ಷ 2026ರಲ್ಲಿ ಪುತ್ತೂರಿನಲ್ಲಿ ಇನ್ಸ್ಪಿರೇಷನ್ PU ಕಾಲೇಜ್ ಅನ್ನುವಂತಹ ಒಂದು ರಿಸರ್ಚ್ ಫೋಕಸ್ಡ್ PU ಕಾಲೇಜು. ಅಂದರೆ ಇಡೀ ಸೌತ್ ಕೇಂದ್ರದಲ್ಲಿರುವಂತಹ ಒಂದು PU ಕಾಲೇಜ್ಗಳು JEE ಮತ್ತು NEET ಬಗ್ಗೆ ಮಾತ್ರ ಫೋಕಸ್ ಮಾಡಿದ್ರೆ ಇನ್ಸ್ಪಿರೇಷನ್ PU ಕಾಲೇಜು ರಿಸರ್ಚ್ ಬಗ್ಗೆ ಫೋಕಸ್ ಮಾಡುತ್ತೆ ಅನ್ನುವಂಥ ಒಂದು ಹೊಸ ಪರಂಪರೆಯೊಂದಿಗೆ ಈ ಒಂದು ಕಾಲೇಜನ್ನು ಶುರು ಮಾಡಿರುವಂಥದ್ದು. ಈ ಕಾಲೇಜಿನಲ್ಲಿ ನಮ್ಮ ಸಮೂಹ ಸಂಸ್ಥೆಗಳು SVG ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನುವಂತಹ ಸಮೂಹ ಸಂಸ್ಥೆಗಳೇನಿದೆ ಅದು ಮೈಸೂರು, HD ಕೋಟೆ, ಸಕಲೇಶ್ಪುರ, ಪುತ್ತೂರು, ಬೆಂಗಳೂರು ಹೀಗೆ ಬೇರೆ ಬೇರೆ ಕಡೆ ಇರುವಂತಹ ಎಲ್ಲ ನಮ್ಮ ಸಿಬ್ಬಂದಿಗಳನ್ನು ಒಂದು ಅವಾರ್ಡ್ ಸೆರೆಮನಿ ಥರ ಒಂದು ಮಾಡಿ ವರ್ಷದಲ್ಲಿ ಒಂದು ಸಲ ಮಾಡಿ ಅವರಿಗೆ ಅವರ ಕರ್ತವ್ಯದ ಬಗ್ಗೆ ಶ್ಲಾಘನೆ ಮಾಡುವಂಥ ಒಂದು ಕೆಲಸ. ಹಾಗೆಯೇ ಪುತ್ತೂರಿನ ಇನ್ಸ್ಪಿರೇಷನ್ PU ಕಾಲೇಜಿನ ಪ್ರಾರಂಭೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೀವಿ 22ನೇ ತಾರೀಕು. ಸೊ ಹಾಗಾಗಿ ಪುತ್ತೂರಿನ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕೆ ತಾವುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು. ಹಾಗೆಯೇ ಪುತ್ತೂರಿನ ವೆಂಕಟರಮಣ ದೇವಸ್ಥಾನ ಏನಿದೆ ಪೋಳ್ಯದಲ್ಲಿ ಅದರ ಆಪೋಸಿಟ್ ಇರೋವಂಥದ್ದು ಮೇನ್ ರೋಡಲ್ಲೇ ಇರೋವಂಥದ್ದು ಕಾಲೇಜು. ಸೊ ಹಾಗಾಗಿ ತಾವು ಕೂಡ ಪತ್ರಿಕಾ ಮಿತ್ರರೆಲ್ಲರೂ ಕೂಡ ಅಲ್ಲಿಗೆ ಬಂದು ಕಾಲೇಜಿಗೆ ಸಹಕರಿಸಬೇಕು. ಮುಂದಿನ ದಿವಸಗಳಲ್ಲಿ ಒಂದು ಹೊಸ ನ್ಯೂ ಜನ್ರೇಷನ್ ಕಾಲೇಜ್ ಅಂತ ಏನು ಹೇಳ್ತೀವಿ ಅಂದರೆ ಮುಂದಿನ ಪೀಳಿಗೆಯನ್ನು ರೆಡಿ ಮಾಡಲಿಕ್ಕೆ ಹೊರಟಿರೋವಂಥ ಒಂದು ವಿಶೇಷವಾದ ಸ್ಪೆಷಾಲಿಟಿ ಜೊತೆಗೆ ಶುರು ಆಗ್ತಿರೋವಂಥ ನಮ್ಮ ಪುತ್ತೂರಿನ ಕಾಲೇಜಿಗೆ ತಮ್ಮ ಎಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊತಾ ಈ ಒಂದು ಕಾರ್ಯಕ್ರಮಕ್ಕೆ ಭೋಜೇಗೌಡರನ್ನ ಇನ್ವೈಟ್ ಮಾಡಿದ್ದೀವಿ. ಹಾಗೆಯೇ ಮೋಹನ್ ಆಳ್ವ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೆಯೇ ಸಾಕಷ್ಟು ಜಿಲ್ಲೆಗಳಿಂದ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೆಯೇ ಹಿತೈಷಿಗಳು ನಮ್ಮ ಈಗಿನ ಪ್ರಸಕ್ತ ವಿದ್ಯಾರ್ಥಿಗಳ ಎಲ್ಲ ಪೋಷಕರು ಎಲ್ಲ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತಾವು ಗೆಸ್ಟ್ ಇನ್ನೂ ಕೆಲವು ಗೆಸ್ಟ್ ಕನ್ಫರ್ಮ್ ಮಾಡಿಲ್ಲ ಸರ್. ನಾನು ಸ್ವಾಮೀಜಿಗೆ ಹೇಳಿದ್ದೀನಿ, ನಮ್ಮ ಸುಬ್ರಹ್ಮಣ್ಯ ಸ್ವಾಮೀಜಿಗೆ. ಅವರು ಇವತ್ತು ಕನ್ಫರ್ಮ್ ಮಾಡ್ತೀನಿ ಹೇಳಿದ್ದಾರೆ. ಹಬ್ಬದ ಮಾರನೆಗಿರೋದ್ರಿಂದ ಕೆಲವೊಂದು ಪೂಜೆಗಳಿರುತ್ತೆ ಅವತ್ತು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಂಸ್ಥೆಗಳ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಬರ್ತಾ ಇದ್ದಾರೆ. ಮುಖ್ಯವಾಗಿ ಉದ್ದೇಶ ಅವರಲ್ಲಿ ಒಂದು ಕರ್ತವ್ಯ ಪ್ರಜ್ಞೆ ಮೂಡಿಸುವಂಥದ್ದು. ಸೊ ಹಾಗಾಗಿ ಈ ವರ್ಷದಲ್ಲಿ ಹಮ್ಮಿಕೊಂಡಿರೋದಕ್ಕೆ ತಾವೆಲ್ಲ ಈಗ ಪ್ರಸಕ್ತ ವರ್ಷದಲ್ಲಿ ನಮಗೆ ಈಗ ಪರ್ಮಿಷನ್ ಬಂದಿದ್ದು ಸರ್. ಒಂದು 30 ಜನ ಮಕ್ಕಳಿದ್ದಾರೆ ಪುತ್ತೂರು ಕಾಲೇಜಲ್ಲಿ ಅಷ್ಟೇ. ಟೋಟಲ್ ನಮ್ಮಲ್ಲಿ ಒಂದು 3,000ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ಎಲ್ಲ ಸೇರಿ. ಸಿಬ್ಬಂದಿಗಳು ಒಂದು 300+ ಬರ್ತಾ ಇದ್ದಾರೆ. ಮಕ್ಕಳು ಬರ್ತಾ ಇಲ್ಲ, ಸಿಬ್ಬಂದಿಗಳು ಮಾತ್ರ ಬರ್ತಾ ಇದ್ದಾರೆ. ಇಲ್ಲಿ ಪುತ್ತೂರು ಕಾಲೇಜಲ್ಲಿ PCMB, PCMC ಸೈನ್ಸ್ ಮತ್ತು EBSc ಕಾಮರ್ಸ್. ಅದರಲ್ಲಿ ವಿಶೇಷವಾಗಿ ನಾವಿಲ್ಲಿ ಮಾಡ್ತಾ ಇರೋವಂಥದ್ದು ಏನಂತ ಹೇಳಿದ್ರೆ ರಿಸರ್ಚ್ ಓರಿಯೆಂಟೆಡ್ ಕಾಲೇಜ್ ಅಂತ ಹೇಳಿ. ಎಲ್ಲ ಕಡೆ NEET JEE ಅಂತ ಅಷ್ಟೇ ಮಾಡ್ತಾ ಇರೋದ್ರಿಂದ ಮಕ್ಕಳನ್ನು ಅನ್ವೇಷಣೆ ಕಡೆಗೆ ಪ್ರೇರೇಪಿಸುವಂಥ ಯಾವುದೇ ಕಾಲೇಜ್ಗಳು ಕರ್ನಾಟಕದಲ್ಲೇ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಬಿಡಿ, ಕರ್ನಾಟಕದಲ್ಲೇ ರಿಸರ್ಚ್ಗೆ ಮಕ್ಕಳನ್ನು ಓರಿಯೆಂಟ್ ಮಾಡಬೇಕು ಅನ್ನೋ ಕಾಲೇಜ್ಗಳಿಲ್ಲ. ಸೊ ಹಾಗಾಗಿ ನಮ್ಮ ಉದ್ದೇಶವೇ ಮಕ್ಕಳನ್ನು ರಿಸರ್ಚ್ ಕಡೆಗೆ ತೊಗೊಂಡು ಹೋಗಬೇಕು, ಅನ್ವೇಷಣೆಗಳ ಕಡೆಗೆ ತೊಗೊಂಡು ಹೋಗಬೇಕು ಅನ್ನೋಂಥದ್ದು ಆ ಉದ್ದೇಶದಿಂದ ಮಾಡಿರುವಂಥ ಕಾಲೇಜಿದೆ. ಸೊ ಅನ್ವೇಷಣೆಗೆ ಯಾವ್ದಾದ್ರು ಒಂದು ಕಾಲೇಜ್ ಬೇಕು ಅಂದರೆ ಜನ ಪುತ್ತೂರು ಕಡೆಗೆ ನೋಡಬೇಕು. ಇದು ನಮ್ಮ ಉದ್ದೇಶ. ಹಾಸ್ಟೆಲ್ ವ್ಯವಸ್ಥೆ ಉಂಟು ಕಾಲೇಜಿನ ಪ್ರಾಂಗಣದಲ್ಲಿ. ದಯವಿಟ್ಟು ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಅಂತ ಹೇಳಿ ತಮಗೂ ಕೂಡ ಈ ಮೂಲಕ ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ನೋಡಿ, ಸಿರಿ ವಿರಾಸತ್ ಅನ್ನುವಂಥದ್ದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ವರ್ಷ ನಡೆದಿದೆ. ಈ ಮುಂದೆ ಈ ಪರಂಪರೆ ಅನ್ನುವಂಥ ಕಾರ್ಯಕ್ರಮವನ್ನು ಅದೇ ಮಟ್ಟದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋಂಥ ಉದ್ದೇಶ ಇದೆ. ತಮ್ಮೆಲ್ಲರ ಸಹಕಾರ ಅಷ್ಟೇ ಮುಂದಕ್ಕೆ. ಥ್ಯಾಂಕ್ ಯು ಸರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.